ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖಾ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಪುತ್ತೂರು ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಮಂಗಳೂರು ಬೆಂಗಳೂರು ನಡುವಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಮರುಚಾಲನೆ ಸಿಕ್ಕಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಶಿರಾಡಿ ಅಡ್ಡಹೊಳೆ ಹಾಗೂ ಹಾಸನ ಜಿಲ್ಲೆಯ ಮಾರನಹಳ್ಳಿ ನಡುವಣ ಚತುಷ್ಪಥ ಹೆದ್ದಾರಿಗೆ ಪರ್ಯಾಯವಾಗಿ 27 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ರಚನೆಯಾಗಲಿದೆ ಅಂತ ಹೇಳಿದರು. ಈ ಸಂದರ್ಭ ನಗರಸಭಾ ಸದಸ್ಯ ಕೆ ಜೀವಂದರ್ ಜೈನ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ತಾಂತ್ರಿಕ ವ್ಯವಸ್ಥಾಪಕ ಇಂಜಿನಿಯರ್ ರಮೇಶ್ ಬಾಬು, ಪುತ್ತೂರು ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ರಾಜಾರಾಮ್ ಬಿ, ಸಹಾಯಕ ಇಂಜಿನಿಯರ್ ಕಾನಿಷ್ಕ ಎಸ್ ಚಂದ್ರ, ಕಿರಿಯ ಇಂಜಿನಿಯರ್ಗಳಾದ ಎಲ್ಸಿ ಸಿಕ್ವೇರಾ, ಬಾಲಕೃಷ್ಣ, ರವಿಚಂದ್ರ ಉಪಸ್ಥಿತರಿದ್ದು ಪೂರಕ ಮಾಹಿತಿಗಳನ್ನು ನೀಡಿದರು. ನಮ್ಮ ಈ ರಾಜ್ಯ ಮಾಡಲ್ಲ ಇದು ಏನಂದ್ರೆ ನಾನು ಈಗ ಮಾತಾಡೋದು ನಾನೇ ಅವರು ಹಾಸನದಿಂದ ಈಗ ಮಂಗಳೂರು ತನಕ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಯಾಕೆ ದಟ್ಟಣೆ ಜಾಸ್ತಿ ಆಗಿದೆ ಅಂದ್ರೆ ಒಂದು ರೈಲು ಸರಿಯಾಗಿಲ್ಲ, ಇನ್ನೊಂದು ಫ್ಲೈಟ್ ಅಲ್ಲಿ ಜನ ಹೋಗ್ತಾ ಇಲ್ಲ ಕೋವಿಡ್ ಇಂದಾಗಿ. ಎಲ್ಲರೂ ರಸ್ತೆಯಲ್ಲಿ ಡಿಪೆಂಡ್ ಆಗಿದ್ದಾರೆ. ಆದ್ರೆ ನಾವು 190 ಕಿಲೋಮೀಟರ್ ಬರಲಿಕ್ಕೆ ಬೆಂಗಳೂರಿಂದ ಹಾಸನ ತನಕ ಬರಲಿಕ್ಕೆ 1.5 ಗಂಟೆ